ಪ್ರಸಿದ್ಧ ಚಿನ್ನಾಭರಣ ಮಳಿಗೆಯಾದ ಭೀಮಾ ಜ್ಯುವೆಲರ್ಸ್ ಉಡುಪಿ ಶಾಖೆಯ ವತಿಯಿಂದ ಸಮಾಜ ಸೇವಕ ನಿತ್ಯಾನಂದ ಒಳಕಾಡು ಅವರಿಗೆ ಆಂಬ್ಯುಲೆನ್ಸ್ ಕೊಡುಗೆಯಾಗಿ ನೀಡಲಾಯಿತು. ಉಡುಪಿಯ ಮಳಿಗೆಯಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ಭೀಮಾ ಜ್ಯುವೆಲರ್ಸ್ನ ಮಾಲಕ ವಿಷ್ಣು ಶರಣ್ ಭಟ್ ಅವರು ಕೀ ಹಸ್ತಾಂತರಿಸುವ ಮೂಲಕ ಆಂಬ್ಯುಲೆನ್ಸ್ ನೀಡಿದರು. ಅಶಕ್ತರು ಮತ್ತು ಅಸಹಾಯಕರಿಗೆ ಸಂಪೂರ್ಣ ಉಚಿತ ಆಂಬ್ಯುಲೆನ್ಸ್ ಸೇವೆ ನೀಡುತ್ತಿರುವ ಜಿಲ್ಲಾ ನಾಗರಿಕ ಸಮಿತಿಯ ನಿತ್ಯಾನಂದ ಒಳಕಾಡು ಅವರ ಸಮಾಜ ಸೇವೆಯನ್ನ ಗುರುತಿಸಿ ಈ ಕೊಡುಗೆಯನ್ನ ನೀಡಲಾಗಿದೆ ಎಂದು ವಿಷ್ಣು ಶರಣ್ ಭಟ್ ಹೇಳಿದರು. ನಾವು ಆಂಬ್ಯುಲೆನ್ಸ್ ಒಂದು ಡೊನೇಟ್ ಮಾಡ್ತೀವಿ ಮಿಸ್ಟರ್ ನಿತ್ಯಾನಂದ ಅವರಿಗೆ. ಅದು ಯಾಕಂದರೆ ಅವರು ತುಂಬ ಸೊಸೈಟಿಗೆ ಅವರು ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ಅವರು ಅಪ್ರೋಚ್ ಮಾಡಿದ್ವಿ ಒನ್ ಟೈಮ್ ಹೆಲ್ಪಿಗೆ. ಸೊ ನಾವು ವಿದೌಟ್ ಎನಿ ಹೆಸಿಟೇಷನ್ ನಾವು ಒಂದು ಕಂಪನಿಯಾಗಿ ನಮಗೆ ಹೆಲ್ಪ್ ಮಾಡಬೇಕು ಅಂತ ನಮಗೆ ಫೀಲ್ ಆಯಿತು. ಸೊ ಅದಕ್ಕಾಗಿ ಆ್ಯಂಬ್ಯುಲೆನ್ಸ್ಗೆ ತುಂಬ ನೀಡಿದೆ ಇಲ್ಲಿ ಟೌನಲ್ಲಿ. ಸೊ ಅದಕ್ಕಾಗಿ ನಾವು ಒಂದು ಆ್ಯಂಬ್ಯುಲೆನ್ಸ್ ಡೊನೇಷನ್ ಮಾಡಿದ್ದೇವೆ. ಅನಂತರ ಭೀಮಾ ಜ್ಯುವೆಲರ್ಸ್ನ ಡೆಪ್ಯೂಟಿ ಮ್ಯಾನೇಜರ್ ರಾಘವೇಂದ್ರ ಭಟ್ ಅವರು ಮಾತನಾಡಿ, ನಿತ್ಯಾನಂದ ಒಳಕಾಡು ಅವರ ಸಮಾಜ ಸೇವೆ ನಿರಂತರವಾಗಿ ನಡೆಯಲಿ ಎಂದು ಹೇಳಿದರು. ಒಂದು ನಮ್ಮ ಸಮಾಜ ಸೇವಕ ನಿತ್ಯಾನಂದ ಒಳಕಾಡು ಅವರಿಗೆ, ಯಾಕಂದರೆ ಅವರಿಗೆ ತೀರಾ ಅಗತ್ಯವೂ ಇತ್ತು ಅವರಿಗೆ. ಸೊ ಅದನ್ನು ನಾವು ಅವರಲ್ಲಿ ಮನವಿ ಮಾಡಿದಾಗ ಕೂಡಲೇ ಅದಕ್ಕೆ ಅಪ್ರೂವಲ್ ಕೊಟ್ಟಿದ್ದಾರೆ. ಅದು ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ಒಂದು ಬ್ರೈನ್ ಟ್ಯೂಮರ್ನ ಹುಡುಗನಿಗೆ ಕೂಡ ನಮ್ಮ ಸಂಸ್ಥೆಯ ವತಿಯಿಂದ ಸುಮಾರು 1 ಲಕ್ಷ ರೂಪಾಯಿವರೆಗೆ ಒಂದು ಹುಡುಗನಿಗೆ ಅಶಕ್ತರವರು ಫೈನಾನ್ಷಿಯಲಿ ತುಂಬ ವೀಕ್ ಇದ್ದವರಿಗೆ ಅವರಿಗೂ ಕೂಡ 1 ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ದೇವೆ. ಮತ್ತು ಕಳೆದ 10-15 ವರ್ಷಗಳಿಂದ ನಮ್ಮ ಸಂಸ್ಕೃತ ಕಾಲೇಜ್ SMSP ಹೈಯರ್ ಪ್ರೈಮರಿ ಸ್ಕೂಲ್ನ ಮಕ್ಕಳಿಗೆ ಕೂಡ ಪ್ರತಿ ವರ್ಷ ಕೂಡ ಉಚಿತವಾಗಿ ಅವರಿಗೆ ಸಮವಸ್ತ್ರವನ್ನು ಕೂಡ ನಮ್ಮ ಸಂಸ್ಥೆಯಿಂದ ವತಿಯಿಂದ ಇವರು ಕೊಡ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಅದು ಅಲ್ಲದೆ ಕಂಪ್ಯೂಟರ್ ಇರ್ಬೋದು, ಟ್ಯಾಬ್ಗಳಿರ್ಬೋದು, ಹೀಗೆ ಗೋಶಾಲೆಗೆ ಆಗಿರ್ಬೋದು, ಅಶಕ್ತ ಗೋಶಾಲೆ ನೀಲಾವರ ಗೋಶಾಲೆ ಕೂಡ ಅವರ ಕಾಂಟ್ರಿಬ್ಯೂಷನ್, ಹಾಗೂ ಹಲವು ದೇವಸ್ಥಾನಗಳಿಗೆ ಬ್ರಹ್ಮಕಲಶಗಳಿಗೆ ಆ ಸಮಯದಲ್ಲಿ ಬರ್ತಾರೆ. ಯಾರಿಗೂ ದೇಹಿ ಅಂತ ಬಂದವನಿಗೆ ನಮ್ಮ ಚೌಕಟ್ಟಿನಲ್ಲಿ ಏನು ಕೊಡಲಿಕ್ಕಾಗ್ತದೆ ಅದನ್ನು ಅವರು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಈ ಕೊಡುಗೆ ಹಸ್ತಾಂತರ ಸಮಾರಂಭದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶೆ ಶರ್ಮಿಳಾ ಎಸ್, ಎಡಿಸಿ ಸದಾಶಿವ ಪ್ರಭು, ಉಡುಪಿ ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಮೋದ್, ಸಂಚಾರಿ ಉಪನಿರೀಕ್ಷಕ ಅಬ್ದುಲ್ ಖಾದರ್, ಜಿಲ್ಲಾ ಸರ್ಜನ್ ಮಧುಸೂದನ್ ನಾಯಕ್ ಉಪಸ್ಥಿತರಿದ್ದರು. 1925ರಲ್ಲಿ ಉಡುಪಿ ಮೂಲದ ಭೀಮಾ ಭಟ್ ಅವರು ಆರಂಭಿಸಿರುವ ಭೀಮಾ ಜ್ಯುವೆಲರ್ಸ್ ಇಂದು ದೇಶದ ನಾನಾ ರಾಜ್ಯಗಳಲ್ಲಿ ತನ್ನ ಶಾಖೆಗಳನ್ನು ಹೊಂದಿದೆ. ಗ್ರಾಹಕರಿಗೆ ಉತ್ತಮ ಸೇವೆ ನೀಡುವುದರ ಜೊತೆಗೆ ತನ್ನ CSR ಫಂಡ್ ಮೂಲಕ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಕೈಗೊಂಡಿದೆ. ಉಡುಪಿಯಲ್ಲೂ ದೇವಾಲಯ, ಗೋಶಾಲೆ, ಅಸಹಾಯಕರಿಗೆ ನೆರವಾಗುವುದರ ಜೊತೆಗೆ ಇದೀಗ ನೂತನ ಯೋಜನೆಯಾಗಿ ಆಂಬ್ಯುಲೆನ್ಸ್ ನೀಡಲಾಗುತ್ತಿದೆ. ಜಯಂತ್ ಐತಾಳ್, V4 ನ್ಯೂಸ್, ಉಡುಪಿ.